ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತಾ ಕಾನೂನುಗಳನ್ನ ಪಾಲಿಸಬೇಕು. ಆಲ್ಕೋಹಾಲ್, ಡ್ರಗ್ಸ್ ಅನ್ನ ಒಂದು ಸಲ ಸೇವಿಸಿದ್ರೆ ಮತ್ತೆ ಆ ಸುಳಿಯಿಂದ ಹೊರಗೆ ಬರುವುದು ಕಷ್ಟ ಇದೆ. ಹೀಗಾಗಿ ಇಂತಹ ಮಾದಕ ದ್ರವ್ಯಗಳ ಸೇವನೆ ಮಾಡಿ ವಾಹನಗಳನ್ನು ಚಲಾಯಿಸಿ ಪ್ರಾಣವನ್ನ ಕಳೆದುಕೊಂಡು ಹೆತ್ತವರ ಕಣ್ಣೀರಿಗೆ ಕಾರಣರಾಗಬೇಡಿ ಅಂತ ಮೂಡಬಿದರೆ ಪೊಲೀಸ್ ನಿರೀಕ್ಷಕ ಬಿಎಸ್ ದಿನೇಶ್ ಕುಮಾರ್ ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟರು. ಮೂಡಬಿದರೆ ಜೈನ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂತಹ ರಸ್ತೆ ಸುರಕ್ಷತಾ ಕಾನೂನು ಮತ್ತು ಮಾದಕ ದ್ರವ್ಯ ವ್ಯಸನದ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಯಶಸ್ಸನ್ನ ಪಡೆಯುವಂತಹ ಆತುರದಲ್ಲಿ ದಾರಿ ತಪ್ಪಬೇಡಿ. ಮೊಬೈಲ್, ಸಾಮಾಜಿಕ ಜಾಲತಾಣಗಳನ್ನ ಜಾಗೃತೆಯಿಂದ ಬಳಸಿ. ಯಾವುದೇ ವ್ಯಕ್ತಿಯ ಮಾನಹಾನಿಕರ ಸಂದೇಶಗಳನ್ನ ಕಳುಹಿಸಬೇಡಿ. ಮೊಬೈಲ್ ಸಂದೇಶಗಳನ್ನ ಓದುತ್ತಾ ಕಾಲ ಕಳೆಯುವುದಕ್ಕಿಂತ ಮಹನೀಯರ ಉತ್ತಮ ಸಂದೇಶಗಳನ್ನ ಓದಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಕಿವಿಮಾತು ಹೇಳಿದ್ರು. ಅದಕ್ಕೋಸ್ಕರ ಈ ಶಕ್ತಿಯನ್ನೇ ನಾವು ಎಲ್ಲಾ ಸಂದರ್ಭಗಳಲ್ಲಿ ಕೆಲವರು ಆತ್ಮ ಅಂತ ಹೇಳ್ತಾರೆ, ಕೆಲವರು ಇನ್ನರ್ ಸ್ಟ್ರೆಂತ್ ಅಂತಾರೆ, ಕೆಲವರು ಸ್ಪಿರಿಟ್, ಇನ್ನರ್ ಸ್ಪಿರಿಟ್ ಅಂತಾರೆ. ಎಲ್ಲ ಒಂದೊಂದು ರೀತಿ ಹೇಳ್ತಾರೆ. ಹಿಂದೂಗಳನ್ನು ಯಾಕೆ ಕೇಳದೆ ಇರುತ್ತೆ? ಕೋಮುವಾದ ಮಾಡಕ್ಕಲ್ಲ, ಹಿಂದೂಗಳನ್ನು ಕೇಳಿದ್ದು ಇವಾಗ ನಾವು ಅಷ್ಟು ಕೆಟ್ಟ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡವನ್ನು ಬೇರೆ ಕಡೆ ನಾವು ಪ್ರಾಜೆಕ್ಟ್ ಮಾಡಿ ಆಗಿದೆ ಅಂತ ಒಂದು ದರಿದ್ರ ಕೆಲಸ ಯಾವುದೇ ಕಾರಣಕ್ಕಾಗಬಾರದು. ಆಲ್ಕೋಹಾಲ್ ಎಷ್ಟು ವೈಯಕ್ತಿಕವಾದಂತಹ ಜೀವನಕ್ಕೆ ಕೆಟ್ಟದೋ, ಗೋಮುವಾದ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಮಾರ್ಗ ಸ್ನೇಹಿತರೆ. ಅದರಿಂದ ನಾನು ಹೇಳ್ತೀನಿ, ಎಲ್ಲ ಧರ್ಮದ ಸಾರ ಒಂದೇ, ಪ್ರಾರ್ಥನೆ. ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ ಒಬ್ಬೊಬ್ಬರ ಪ್ರಾರ್ಥನೆ ಒಂದೊಂದು ರೀತಿ. ದಿಗಂಬರ ಜೈನ ವಿದ್ಯಾವರ್ಧಕ ಸಂಘದ ಸಂಚಾಲಕ ಕೆ ಹೇಮರಾಜ್ ಜೈನ್, ಕಾಲೇಜಿನ ಪ್ರಾಂಶುಪಾಲ ಮಧುಕರ್ ಸಾಲಿನ್ಸ್, ಉಪನ್ಯಾಸಕ ಮಹಾವೀರ ಜೈನ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.